ಇದೆ ಅಂದ್ರೂ ಸುಮ್ಮನೆ ನಿಂತಿದ್ದೀನಿ ಇಲ್ಲಿ ಬಂದು ಹೊರಗಡೆ ಒಂದು ಸ್ವಲ್ಪ ನೋಡೋಣ ಹಿಂಗೆ ಯಾವ ಥರ ಹೆಂಗಿದೆ ಅಂತ. ಕೂತ್ಕೊಂಡು ತಿನ್ನೋದೆಲ್ಲ ಕ್ಲೋಸ್ ಮಾಡಿದ್ದಾರೆ ಮತ್ತೆ. ನಾನು ಹೇಳ್ತಾ ಇರ್ಲಿಲ್ಲ ಯಾವಾಗ ಅಲ್ವಾ ರಿಯಾನ್ಸ್ ಅಂತ, ನೀನೇನಕ್ಕೆ ಹೇಳಿದೆ? ಒಂದು ಹೇರ್ ಮಾಸ್ಕ್ ತೋರಿಸಿದ್ಮೇಲೆ ಅದನ್ನ ಅಪ್ಲೈ ಮಾಡಿರೋದು ತೋರಿಸ್ಬೇಕಲ್ವಾ. ಹೇಗಿದ್ದೀರಾ ಅಂತ ಹೆಂಗೆ ಕೇಳೋದು ಅಂದರೆ ಎಂಚೆ ಉಲ್ಲರು ಅಂತ. ಎಲ್ಲರೂ ಹೇಗಿದ್ದೀರಾ ಅಂತ ನಾನು ಹೆಂಗೆ ಕೇಳ್ತೀನಿ ಅಂದರೆ ಎಂಚೆ ಉಲ್ಲರು ಮಾತಿರಲ್ಲ ಅಂತ. ಹಲೋ ಎವ್ರಿವಾನ್, ಗುಡ್ ಮಾರ್ನಿಂಗ್, ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಒಂದು ಡೀರ್ ಅಂತೆ ಅದು ಮಾಡಿದ್ದಾನೆ ಒಂದು ಬ್ಲಾಗ್ಸಲ್ಲಿ. ಸೊ ಇವತ್ತು ಬಂದುಬಿಟ್ಟು ಥರ್ಸ್ಡೇ. ಎಸ್. ಸೊ ನಾವು ತುಂಬ ದಿನ ಆಯಿತು ವಿಡಿಯೋ ಅಪ್ಲೋಡ್ ಮಾಡಿಬಿಟ್ಟು. ನಮ್ಮ ಹೋಲ್ ವೀಕ್ ಬ್ಯುಸಿ ಆಯಿತು. ಥರ್ಸ್ಡೇ ತನಕ ಆಯಿತು ಇವತ್ತು. ಸೊ ಇವತ್ತು ವಿಡಿಯೋ ಮಾಡ್ತಾ ಇದ್ದೀವಿ ಮತ್ತೆ. ಅಲ್ಲ ರಿಯಾನ್ಶ್? ಇದು ಬೆಳಗ್ಗೆ 10 ಗಂಟೆಯಿಂದ ಸ್ಟಾರ್ಟ್ ಆಗಿರೋ ಸ್ನೋ. ಇವಾಗ ಆಲ್ಮೋಸ್ಟ್ 4:15 ಆಗಿದೆ. ಕಂಪ್ಲೀಟ್ ಕವರ್ ಆಗಿದೆ. ಒಂದು 5-6 ಅವರಿಂದ ಕಂಟಿನ್ಯೂಸ್ ಸ್ನೋ ಆಗ್ತಾ ಇದೆ. ಸೊ ಫೈನಲಿ ಪ್ರಾಪರ್ ಸ್ನೋ ಆಗ್ತಾ ಇದೆ ಇವತ್ತು ಆಲ್ಮೋಸ್ಟ್ ಎಲ್ಲ ಕಡೆ ಟೊರೊಂಟೊದಲ್ಲಿ. ಲಾಸ್ಟ್ ಟೈಮ್ ನಮ್ಮ ಏರಿಯಾದಲ್ಲಿ ಮಾತ್ರ ಸ್ವಲ್ಪ ಆಗಿತ್ತು. ಇವಾಗ ಹೋಲ್ ಟೊರೊಂಟೊದಲ್ಲಿ ಪ್ರಾಪರ್ ಸ್ನೋ ಆಗ್ತಾ ಇದೆ. ಆ ಸ್ನೋ ಅಲ್ಲೂ ಇವಾಗ ಸದ್ಯಕ್ಕಲ್ಲಿ ಯಾರೋ 3 ಜನ ನಡ್ಕೊಂಡು ಹೋಗ್ತಾ ಇದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ ಸ್ನೋನ. ನಾವು ಮನೆಯಲ್ಲೇ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೀವಿ. ಆಗ್ತಾ ಇದೆ ಅಂದ್ರೂ ಸುಮ್ಮನೆ ನಿಂತಿದ್ದೀನಿ ಇಲ್ಲಿ ಬಂದು ಹೊರಗಡೆ ಒಂದು ಸ್ವಲ್ಪ ನೋಡೋಣ ಹಿಂಗೆ ಯಾವ ಥರ ಹೆಂಗಿದೆ ಅಂತ. ಫಸ್ಟ್ ಟೈಮ್ ಒಂದು ಸ್ವಲ್ಪ ಸ್ಟಾರ್ಟ್ ಆಗಬೇಕಾದ್ರೆ ಒಂದು ಸ್ವಲ್ಪ ಎಕ್ಸೈಟ್ಮೆಂಟ್ ಇರುತ್ತೆ, ಸ್ನೋ ಬೀಳೋದು ನೋಡೋಣ, ಒಂದು ಸ್ವಲ್ಪ ಹೊರಗಡೆ ಹೋಗೋಣ ಅಂತ. ಆಮೇಲೆ ಅದೇ ನೋಡಿ ಆಮೇಲೆ ಬೋರ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅಯ್ಯೋ ಬೇಡಪ್ಪ ಹೊರಗಡೆನೇ ಹೋಗೋದು ಬೇಡ ಅಂತ ಅನ್ಸುತ್ತೆ. ಆಮೇಲೆ ಅವರಿಬ್ಬರು ಅಲ್ಲೇ ನಿಂತ್ಕೊಂಡು ನೋಡೋಣ. ಎಸ್, ಅದು ಇಲ್ಲೆಲ್ಲ ಬಿದ್ದುಬಿಟ್ಟು ಫುಲ್ ಒದ್ದೆ ಆಗಿದೆ ನಮ್ಮ ಬಾಲ್ಕನಿ ಎಲ್ಲ. ಸೊ ಹೊರಗಡೆ ಬರೋಕ್ಕೂ ಆಗೋದಿಲ್ಲ ಜಾಸ್ತಿ. ಸೊ ಎನ್ಶಲ್ಲರ್ ಮಾತಿರಲ್ಲ. ನಾನು ಲಾಸ್ಟ್ ವಿಡಿಯೋದಲ್ಲಿ ನಾನು ಒಂದೆರಡು ಸ್ವಲ್ಪ ತುಳುವಲ್ಲಿ ಮಾತಾಡಿದ್ದೆ. ಆವಾಗ ನೀವು ಕೆಲವರು ಕೇಳಿದ್ರಿ ನಮಗೂ ಒಂದು ಸ್ವಲ್ಪ ತುಳು ಹೇಳ್ಕೊಡಿ ಅಂತ. ಇವತ್ತು ರೇಂಜ್ ತುಳು ಹೇಳ್ಕೊಡ್ತೀಯಾ ರೇಂಜ್? ಹೇಳ್ಕೊಡ್ತೀಯಾ? ಹೇಳ್ಕೊಡು. ಹೇಗಿದ್ದೀರಾ ಎಲ್ಲರೂ ಅಂತ ಹೆಂಗೆ ಕೇಳೋದು? ಎಸ್, ಹೇಗಿದ್ದೀರಾ ಅಂತ ಹೆಂಗೆ ಕೇಳೋದು ಅಂದರೆ ಎಂಚೆ ಉಲ್ಲರು ಅಂತ. ಎಲ್ಲರೂ ಹೇಗಿದ್ದೀರಾ ಅಂತ ನಾನು ಹೆಂಗೆ ಕೇಳ್ತೀನಿ ಅಂದರೆ ಎಂಚೆ ಉಲ್ಲರು ಮಾತಿರಲ್ಲ ಅಂತ. ಎಂಚ ಉಲ್ಲರು ಮಾತಿರಲ್ಲ ಅಂತ ಹೇಳಿದ್ರೆ ಎಲ್ಲರೂ ಹೆಂಗಿದ್ದೀರಾ ಅಂತ. ಆಮೇಲೆ ಇನ್ನೇನು, ಆಮೇಲೆ ಊಟ ಆಯ್ತಾ ಅಂತ ಹೆಂಗೆ ಕೇಳೋದು? ಕರೆಕ್ಟ್. ಊಟ ಆಯ್ತಾ ಅಂತ ಕೇಳೋದು ಒಣಸಾಂಡ ಅಂತ. ಒಣಸಾಂಡ ಅಂದರೆ ಊಟ ಆಯ್ತಾ ಅಂತ ತುಳುವಲ್ಲಿ. ಸೊ ಸದ್ಯಕ್ಕೆ ಇಷ್ಟು ಸಾಕು ಅನ್ಸುತ್ತೆ, 2 ವರ್ಡ್ ಅಲ್ವಾ ರೇಂಜ್? ಇದೆರಡು ಇವಾಗ ಸದ್ಯಕ್ಕೆ ಸಾಕಲ್ಲ. ತುಳು ಹೇಳ್ಕೊಟ್ರೆ ನಿನಗೂ ಅವನಿಗೂ ಆ್ಯಕ್ಚುಲಿ ಅದಕ್ಕಿಂತ ಜಾಸ್ತಿ ಬರೋದಿಲ್ಲ, ಅವನಿಗೂ ಅಷ್ಟೇ ಬರೋದು ತುಳು. ನಾವು ಜಾಸ್ತಿ ಮನೆಯಲ್ಲಿ ಕನ್ನಡನೇ ಮಾತಾಡೋದು. ಸೊ ಹಾಗಾಗಿ ಅವನಿಗೆ ಜಾಸ್ತಿ ತುಳು ಬರೋದಿಲ್ಲ. ಬಟ್ ನಾವು ನಮ್ಮ ಫ್ಯಾಮಿಲಿ ಆ ಕಡೆ ಹಿಂಗೆ ಎಲ್ಲ ಫೋನೆಲ್ಲ ಮಾಡಿದಾಗ ತುಳುನೂ ಮಾತಾಡ್ತೀವಿ, ಕನ್ನಡನೂ ಮಾತಾಡ್ತೀವಿ. ಬಟ್ ಅವನಿಗೆ ಜಾಸ್ತಿ ಅಭ್ಯಾಸ ಇರೋದು ಕನ್ನಡ ಮಾತ್ರ. ಸೊ ಹಂಗಾಗಿ ಅವನಿಗೂ ಅದೆರಡೇ ಬರೋದು. ಕನ್ನಡ ಇಂಗ್ಲೀಷ್ ಎರಡೇ ಅವನಿಗೆ ಬರೋದು. ತುಳು ಸ್ವಲ್ಪ ಕಮ್ಮಿ ಅಲ್ಲ. ಇನ್ನೊಂದೇನು ವಿಷಯ ಅಂದರೆ ಕೆನಡಾದಲ್ಲಿ ಮತ್ತೆ ಲಾಕ್ಡೌನ್ ಆಗಿದೆ. 1 ತಿಂಗಳು ಲಾಕ್ಡೌನ್ ಮಾಡಿದ್ದಾರೆ ಮತ್ತೆ. ಹೌದು, ಇಲ್ಲಿ ಅಂತಲ್ಲ, ಈವನ್ US ಅಲ್ಲೂ ಕೂಡ ಕೇಸಸ್ ಜಾಸ್ತಿ ಆಗಿದೆ. ಇವಾಗ ಕೆನಡಾದಲ್ಲೂ ಕೊರೋನಾ ಕೇಸಸ್ ಮತ್ತೆ ಜಾಸ್ತಿ ಆಗಿಬಿಟ್ಟು ಡೈಲಿ ಒಂದು 100ಗಿಂತನೂ ಕಮ್ಮಿ ಆಗಿತ್ತು ಡೈಲಿ ಕೇಸಸ್ ಬರೋದು ಹೋಲ್ ಕೆನಡಾದಲ್ಲಿ. ಅದು ಜಾಸ್ತಿ ಆಗಿ ಇವಾಗ ಆಲ್ಮೋಸ್ಟ್ ದಿನಕ್ಕೆ 1500-1600 ಕೇಸ್ ತನಕ ಬರ್ತಾ ಇದೆ ಡೈಲಿ. ಸೊ ಹಾಗಾಗಿ ಒಂದು ಪ್ರಿಕಾಷನರಿ ಮೆಷರ್ ಅಂತ ಹೇಳ್ಬಿಟ್ಟು ಮತ್ತೆ ಲಾಕ್ಡೌನ್ ಮಾಡಿದ್ದಾರೆ 1 ತಿಂಗಳಿಗೆ. ಅಂದರೆ ಸೆಕೆಂಡ್ ಫೇಸಲ್ಲಿ ಏನೆಲ್ಲ ಓಪನ್ ಮಾಡಿದ್ರು ಅಂದರೆ ರೆಸ್ಟೋರೆಂಟ್ಸ್ ಆಗಿರ್ಬೋದು, ಮಾಲ್ಸ್ ಆಗಿರ್ಬೋದು, ಸ್ಯಾಲೂನ್ ಆ ಥರದ್ದೆಲ್ಲ ಏನೇನು ಓಪನ್ ಮಾಡಿದ್ರು ಅದನ್ನೆಲ್ಲನೂ ಕ್ಲೋಸ್ ಮಾಡಿದ್ರು ಮತ್ತೆ. ಸೊ 1 ತಿಂಗಳು ಇವಾಗ ನಾವು ಲಾಕ್ಡೌನಲ್ಲಿ ಮತ್ತೆ ಮನೆಯಲ್ಲೇ ಇರಬೇಕು. ಎಲ್ಲೂ ಏನು ಓಪನ್ ಇರೋದಿಲ್ಲ ಹೊರಗಡೆ. ಆಬ್ವಿಯಸ್ಲಿ ರೆಸ್ಟೋರೆಂಟ್ಸ್ ಅಂದ್ರೆ ಎಲ್ಲ ಅಂದರೆ ಟೇಕ್ ಅವೇ ಇರುತ್ತೆ, ಅಲ್ಲಿ ಕೂತ್ಕೊಂಡು ತಿನ್ನೋದೆಲ್ಲ ಕ್ಲೋಸ್ ಮಾಡಿದ್ದಾರೆ ಮತ್ತೆ. ನಾನು ಹೇಳ್ತಾ ಇರ್ಲಿಲ್ಲ ಯಾವಾಗ ಅಲ್ವಾ ರಿಯಾನ್ಶ್ ಅಂತ, ನೀನೇನಕ್ಕೆ ಹೇಳಿದೆ?
ನೀನೇ ಹೇಳಿದ್, ನಾನು ಹೇಳ್ತಾ ಇರ್ಲಿಲ್ಲ ಇವಾಗ ರೇಂಜ್. ನನ್ನ ಪಾರ್ಟಿಗೆ ಹೇಳ್ತಾರೆ ಅಲ್ಲ ರೇಂಜ್ ಅಲ್ಲ ರೇಂಜ್. ಸಿ ಇದು ಇವತ್ತಿನ ಮಾರ್ನಿಂಗ್, ಕಂಪ್ಲೀಟ್ ಫಾಗಿ ಮಾರ್ನಿಂಗ್, ಏನು ಕಾಣಿಸ್ತಿಲ್ಲ. ಇಲ್ಲಿರೋ ಬಿಲ್ಡಿಂಗ್ಸ್ ಆಗಿರ್ಬೋದು ಎಲ್ಲ ದೂರದಲ್ಲಂತೂ ಏನು ಕಾಣಿಸ್ತಿಲ್ಲ. ಫುಲ್ ಫಾಗ್ ಅಲ್ಲಿ ಕವರ್ ಆಗಿಬಿಟ್ಟಿದೆ ಇವತ್ತು. ಸೊ ಇವಾಗ ಟೈಮ್ ಆಗಿದೆ ಸದ್ಯಕ್ಕೆ 4:15. ಆಲ್ಮೋಸ್ಟ್ ಸನ್ಸೆಟ್ ಆಗ್ತಾ ಬಂತು. ಆ್ಯಂಡ್ ಅಲ್ಲೊಬ್ರು ಪಾಪ ಕಷ್ಟಪಟ್ಟು ದುಡಿತಾ ಇದ್ದಾರೆ, ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಬೆಳಿಗ್ಗೆಯಿಂದ ಎದ್ದು ಬಿದ್ದುಕೊಂಡೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಅವನೊಬ್ಬ. ಸೊ ಇವಾಗ ಸದ್ಯಕ್ಕೆ ನಾನು ಒಂದು ಹೇರ್ ಮಾಸ್ಕ್ ಮಾಡ್ಕೋಬೇಕು ಅಂತ ಹೋಗ್ತಾ ಇದ್ದೀನಿ. ಅಂದರೆ ಇಲ್ಲಿ ಇವಾಗ ವಿಂಟರ್ ಸ್ಟಾರ್ಟ್ ಆಗ್ತಿದ್ದಂಗೆ, ವಿಂಟರ್ ಇಲ್ಲ ಅಂದ್ರೂ ಇಲ್ಲಿ ಯಾವಾಗಲೂ ತಲೆಯಲ್ಲಿ ಏನೋ ಈ ಡ್ಯಾಂಡ್ರಫ್ ಪ್ರಾಬ್ಲಮ್ ಎಲ್ಲರಿಗೂ ಇರುತ್ತೆ. ಇಲ್ಲಿ ಬಂದ ತಕ್ಷಣ ಎಲ್ಲರದು ಫಸ್ಟ್ ಕಂಪ್ಲೇಂಟ್ ಅಂದರೆ ಅದೇ, ಎಲ್ಲರದು ಹೇರ್ ಫಾಲ್ ಆಗ್ತಾ ಇದೆ, ತುಂಬ ಡ್ಯಾಂಡ್ರಫ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತ. ಅದೇ ಇನ್ನು ವಿಂಟರ್ ಹತ್ರ ಬಂದಂಗೆ ಇನ್ನೂ ಕೇಳೋದೇ ಬೇಡ, ಇನ್ನೂ ಜಾಸ್ತಿ ಆಗುತ್ತೆ ಹೇರ್ ಫಾಲ್ ಪ್ರಾಬ್ಲಮ್, ಐ ಮೀನ್ ಡ್ಯಾಂಡ್ರಫ್ ಪ್ರಾಬ್ಲಮ್ ಕೂಡ. ಸೊ ಹಾಗಾಗಿ ಇವಾಗ ಒಂದು ಹೇರ್ ಮಾಸ್ಕ್ ರೆಡಿ ಮಾಡ್ಕೋಬೇಕು ಅಂತ ನಾನು ಹೊರಟಿದ್ದೀನಿ. ಆ್ಯಂಡ್ ನನ್ನ ಹೇರ್ ಹೆಂಗೆ ಅಂದರೆ ಉದ್ದ ಬೆಳ್ಕೊಂಡ್ಬಿಡುತ್ತೆ ಬೇಗ, ಆದರೆ ವಾಲ್ಯೂಮ್ ಇಲ್ಲ, ಅಂದರೆ ತುಂಬ ಥಿನ್ ಹೇರು, ಜಾಸ್ತಿ ವಾಲ್ಯೂಮ್ ಇರೋದಿಲ್ಲ. ಸೊ ಹಾಗಾಗಿ ಅದರಲ್ಲೂ ಈಗ ಒಂದೊಂದು ಇವಾಗ ಥೈರಾಯ್ಡ್ ಪ್ರಾಬ್ಲಮ್, ಆಮೇಲೆ ಇಲ್ಲಿ ವಿಂಟರ್ ಡ್ಯಾಂಡ್ರಫ್ ಅಂತ ಹೇಳ್ಬಿಟ್ಟು ಎಲ್ಲ ಉದುರೋಗ್ಬಿಟ್ಟಿದೆ. ಒಂದು ಸ್ವಲ್ಪ ಉಳಿದಿರೋದನ್ನ ಉಳಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಏನಾದರೂ ಮಾಡ್ತಾ ಇರ್ತೀನಿ. ಬಟ್ ನಾನು ಇವತ್ತು ಮಾಡ್ತಾ ಇರೋ ಮಾಸ್ಕ್ ಬಂದ್ಬಿಟ್ಟು ಮೆಂತೆ ಕಾಳಿಂದು ಕಾಳು ಮತ್ತು ಮೊಸರು ಹಾಕ್ಬಿಟ್ಟು ಮಾಡುವಂಥ ಒಂದು ಮಾಸ್ಕ್. ಅದು ಆ್ಯಕ್ಚುಲಿ ನನಗೆ ತುಂಬ ಹೆಲ್ಪ್ ಆಯ್ತು ಇಲ್ಲಿ ಡ್ಯಾಂಡ್ರಫ್ಗೆ. ಯಾವಾಗಲೂ ತಲೆನಲ್ಲಿ ಡ್ಯಾಂಡ್ರಫ್ ಪ್ರಾಬ್ಲಮ್ ಇರ್ತಾ ಇತ್ತು, ಬಟ್ ಅದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ನನಗೆ ಡ್ಯಾಂಡ್ರಫ್ ಪ್ರಾಬ್ಲಮ್ ತುಂಬ ಕಂಟ್ರೋಲ್ ಆಗಿದೆ. ಆ್ಯಂಡ್ ಅದ್ರ ಜೊತೆಗೇನೆ ನಾನು ಒಂದು ಆಯಿಲ್ ಕೂಡ ಮನೆಯಲ್ಲೇ ಮಾಡ್ಕೊತೀನಿ. ಆನಿಯನ್ ಮತ್ತು ಈ ಮೆಂತೆ ಕಾಳೆ ಹಾಕಿಬಿಟ್ಟು ಆಯಿಲ್, ಕೋಕೋನಟ್ ಆಯಿಲಲ್ಲಿ ಅದನ್ನು ಬಾಯ್ಲ್ ಮಾಡಿಬಿಟ್ಟು ಅದ್ರದ್ದು ಆಲ್ರೆಡಿ ನಾನು ವಿಡಿಯೋ ಹಾಕಿದ್ದೀನಿ, ಒಂದು ಅದು ಲಿಂಕ್ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಆ್ಯಂಡ್ ನನ್ನ ಫ್ರೆಂಡ್ಸೇ ಆ್ಯಕ್ಚುಲಿ ತುಂಬ ಜನ ಹೇಳಿದ್ದಾರೆ ಆ ಒಂದು ಆಯಿಲಿಂದ ತುಂಬ ಹೆಲ್ಪ್ ಆಗಿದೆ ಹೇರ್ ಫಾಲ್, ಅಂದರೆ ನ್ಯೂ ಹೇರ್ ಏನಿದೆ ಅದು ಬೆಳೆಯುತ್ತೆ ಬೇಗ ಅಂತ ಹೇಳ್ಬಿಟ್ಟು ತುಂಬ ಜನ ನನಗೆ ಕಮೆಂಟ್ ಮಾಡಿದ್ದಾರೆ, ಅದ್ರದ್ದು ಇದು ಕೊಟ್ಟಿದ್ದಾರೆ ಫೀಡ್ಬ್ಯಾಕ್ ಆ ಆಯಿಲ್ದು. ಸೊ ನೀವು ಕೂಡ ಟ್ರೈ ಮಾಡಿ ನೋಡ್ಬೋದು. ನಿಮಗೂ ಹೇರ್ ಫಾಲ್ ಅಥವಾ ಈ ಡ್ಯಾಂಡ್ರಫ್ ಪ್ರಾಬ್ಲಮ್ ಇದ್ದರೆ ಈ ಹೇರ್ ಮಾಸ್ಕ್ ಆ್ಯಂಡ್ ಹೇರ್ ಆಯಿಲ್ನ ನೀವು ಯೂಸ್ ಮಾಡ್ಬೋದು. ಸೊ ನಾನು ಈ ಮಾಸ್ಕ್ ಮಾಡೋಕ್ಕೆ ಇಲ್ಲಿ ತಗೊಂಡಿರೋದು ಜಸ್ಟು ಇಲ್ಲೊಂದು ಸ್ವಲ್ಪ ಮೆಂತೆ ಕಾಳಿದು ಸ್ವಲ್ಪ ಓವರ್ ನೈಟ್ ನೆನೆಸಿಟ್ಟಿದ್ದೆ. ಆ್ಯಂಡ್ ಒಂದು ಸ್ವಲ್ಪ ಇದು ಪ್ಲೇನ್ ಯೋಗರ್ಟ್ ಮೊಸರು ಅಷ್ಟೇ. ಆ್ಯಂಡ್ ನಿಮ್ಮದು ಡ್ರೈ ಹೇರ್ ಅಂದರೆ ಇದಕ್ಕೆ ನೀವು ಒಂದು ಸ್ವಲ್ಪ ಕೋಕೋನಟ್ ಆಯಿಲ್ನ ಕೂಡ ಯೂಸ್ ಮಾಡ್ಕೋಬೋದು. ಬಟ್ ನಾನಿಲ್ಲಿ ಸದ್ಯಕ್ಕೆ ಕೋಕೋನಟ್ ಆಯಿಲ್ ಹಾಕ್ತಾ ಇಲ್ಲ, ಹಾಗೆ ಮಾಡ್ತಾ ಇದ್ದೀನಿ. ಫಸ್ಟು ಈ ಮೆಂತೆ ಕಾಳನ್ನೆಲ್ಲ ಒಂದು ಮಿಕ್ಸಿಗೆ ಹಾಕ್ಕೊಂಡು ಫುಲ್ ಪೇಸ್ಟ್ ಮಾಡ್ಕೊಳ್ಳಿ ಚೆನ್ನಾಗಿ. ಅಮ್ಮಳೆ ಮಿಕ್ಸಿ ಮಾಡಬೇಕು. ಸೊ ಇಷ್ಟು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ಒಂದು ಬೌಲ್ಗೆ ಹಾಕೊಂಡ್ಬಿಟ್ಟು ಅದಕ್ಕೆ ಮೊಸರು ಮಿಕ್ಸ್ ಮಾಡಿಕೊಂಡು, ಆಮೇಲೆ ಬೇಕಿದ್ರೆ ತೆಂಗಿನೆಣ್ಣೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡ್ಕೋಬೋದು. ಸೊ ಇದಿವಾಗ ಇಲ್ಲಿ ಒಂದು ಪೇಸ್ಟ್ ಥರ ಆಗೋಷ್ಟು ಎಷ್ಟು ಮೊಸರು ಬೇಕು ತಲೆಗೆ ನಮಗೆ ಹಾಕ್ಕೊಳ್ಳೋಕ್ಕೆ, ಒಂದು ಪೇಸ್ಟ್ ಥರ ಎಷ್ಟು ಬೇಕು ಮೊಸರು ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳೋದು. ಐಸ್ ಕ್ರೀಮ್ ಥರ ಕಾಣಿಸ್ತಾ ಇದೆಯಾ ರಿಯಾನ್ಶ್? ಐಸ್ ಕ್ರೀಮ್ ಕಾಣಿಸ್ತಾ ಇದೆಯಾ? ಚಿಕ್ಕು ಐಸ್ ಕ್ರೀಮ್ ಥರ ಕಾಣಿಸ್ತಾ ಇದೆಯಲ್ಲ, ತಿಂದರೆ ನೋಡಿ ಇವಾಗ ಆ ಕೈಯಲ್ಲಿ ಫುಲ್ ಕಹಿ ಇರುತ್ತೆ. ಇದು ತಿನ್ನಕ್ಕಲ್ಲ, ತಲೆಗೆ ಹಾಕೊಳಕ್ಕೆ. ನಾನೇಲಿ ತಿನ್ನಬಾರ್ದು ಅಂತ. ಸೊ ಈ ಥರ ಒಂದು ಪೇಸ್ಟ್ ಇವಾಗ ಮಾಡಿಕೊಂಡು ರೆಡಿ ಮಾಡಿದ್ದೀನಿ. ಇದನ್ನು ಇವಾಗ ಅಪ್ಲೈ ಮಾಡೋಣ ಫಸ್ಟು. ಆ್ಯಂಡ್ ಅವಾಗಲೇ ಹೇಳ್ದಂಗೆ ಸ್ವಲ್ಪ ಎಣ್ಣೆ ಬೇಕು ಅಂತ ಅನಿಸಿದ್ರೆ ಕೋಕೋನಟ್ ಆಯಿಲ್, ನಿಮ್ಮದು ತುಂಬ ಡ್ರೈ ಹೇರ್ ಅಂದರೆ ಬೆಸ್ಟು ಒಂದು ಸ್ವಲ್ಪ ಇದ್ರ ಜೊತೆ ಕೋಕೋನಟ್ ಆಯಿಲನ್ನು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ನಿಮ್ಮ ತಲೆಗೆ. ಸೊ ಇದನ್ನು ಸದ್ಯಕ್ಕೆ ಅಪ್ಲೈ ಮಾಡೋಣ. ಸೊ ಅಪ್ಲೈ ಮಾಡ್ಕೊಂಡಿದ್ದೀನಿ. ಒಂದು ಹೇರ್ ಮಾಸ್ಕ್ ತೋರಿಸಿದ್ಮೇಲೆ ಅದನ್ನು ಅಪ್ಲೈ ಮಾಡಿರೋದು ತೋರಿಸ್ಬೇಕಲ್ವಾ, ಸೊ ಹಾಗಾಗಿ ತೋರಿಸಿರೋದು. ಆಬ್ವಿಯಸ್ಲಿ ಒಂದು ಸ್ವಲ್ಪ ತೊಳೆಯೋಕ್ಕೆ ಕಷ್ಟ ಆಗ್ಬೋದು, ಒಂದು ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗ್ಬೋದು, ಬಟ್ ಸ್ಟಿಲ್ ಇಟ್ಸ್ ವರ್ತ್ ಇಟ್. ಬಿಕಾಸ್ ಫೆನುಗ್ರೀಕ್ ಮತ್ತು ಮೊಸರು ಏನಿದೆ ಎರಡು ಡ್ಯಾಂಡ್ರಫ್ಗೆ ತುಂಬ ಒಳ್ಳೆಯದು. ಆ್ಯಂಡ್ ಹಾಗೇನೆ ಫೆನುಗ್ರೀಕ್ ಹೇರ್ ಗ್ರೋ ಮಾಡೋಕ್ಕೆ, ಹೇರ್ ಫಾಲ್ ಕಂಟ್ರೋಲ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಇಟ್ಸ್ ರಿಯಲಿ ವರ್ತ್ ಇಟ್. ಸೊ ಡೂ ಟ್ರೈ. ಸೊ ಸ್ನಾನ ಆಯಿತು. ಆ್ಯಂಡ್ ಈ ಹೇರ್ ಮಾಸ್ಕ್ ಆ್ಯಕ್ಚುಲಿ ಡೆಫಿನೆಟ್ಲಿ ಒಂಥರ ಹೇರ್ನ ಸಾಫ್ಟ್ ಕೂಡ ಮಾಡುತ್ತೆ. ನಾಟ್ ಓನ್ಲಿ ಡ್ಯಾಂಡ್ರಫ್ ಮತ್ತು ಹೇರ್ ಫಾಲಿಗೆ ಮಾತ್ರ ಅಲ್ಲ, ಇದು ತುಂಬ ಸಾಫ್ಟ್ ಕೂಡ ಮಾಡುತ್ತೆ ನಿಮ್ಮ ಹೇರನ್ನು. ನೋಡಿ ನನ್ನ ಕೈ ಇವಾಗಷ್ಟೇ ಯಾವುದು ಸ್ನಾನ ಆಯಿತು. ಹಿಂಗೆ ಅದು ಈ ಥರ ಹಿಂಗೆ ಒಳಗೊಳ ಹೋಗಿದ್ದೆ, ಕೈದು ಸ್ನಾನ ಆಗಿದ್ದು ಸಿಂಬಲ್ ಬಟ್ ಹಿಂಗೆ ಅಂತ. ಹೋಗು.
ಜಯ ಮಾಡು ದೇವ್ರಿಗೆ. ಸೊ ಸದ್ಯಕ್ಕೆ ನಾವಿವಾಗ ಬಿಗ್ ಬಾಸ್ ನೋಡಿಕೊಂಡು ಡಿನ್ನರ್ ರೆಡಿ ಮಾಡ್ತಾ ಇದ್ದೀನಿ. ಹಿಂದಿ ಬಿಗ್ ಬಾಸ್ ಅದು, ನಾವು ಬಿಗ್ ಬಾಸ್ ಫ್ಯಾನು. ಸೊ ಹಂಗಾಗಿ ಹಿಂದಿನೋ ಇದು ಕನ್ನಡ ಈ ಸರಿ ಯಾಕೋ ಶುರುನೇ ಮಾಡಿಲ್ಲ ಅವರು. ಸೊ ತುಂಬ ಬೇಜಾರಾಗ, ಅದು ಫೇಕೋ ಅಥವಾ ರಿಯಲ್ಲೋ ಏನೋ ಒಂದು, ಬಟ್ ನಮ್ಗದು ನೋಡೋದಂದ್ರೆ ಇಷ್ಟ. ಸೊ ಹಾಗಾಗಿ ಇವಾಗ ಸದ್ಯಕ್ಕೆ ಹಿಂದಿ ಬಿಗ್ ಬಾಸ್ ಶುರುವಾಗಿ ಒಂದು ಆಲ್ಮೋಸ್ಟ್ 1 ತಿಂಗಳಾಗ್ತಾ ಬಂತು. ಸೊ ಅದನ್ನ ಡೈಲಿ ನೋಡ್ತೀವಿ ರಾತ್ರಿ. ಆ್ಯಕ್ಚುಲಿ ಅಲ್ಲಿ ಬೇಸ್ಬಾಲ್ ಆಡ್ತಾ ಇದ್ದಾರೆ. ಸೊ ನಾನಿಲ್ಲಿ ಪಾಸ್ತಾ ಮಾಡೋಣ ಅಂತ ಹೊರಟಿದ್ದೀನಿ. ಆ್ಯಕ್ಚುಲಿ ಪಾಸ್ತಾ ಮಾಡೋಕ್ಕೆ ಇವಾಗ ಸದ್ಯಕ್ಕೆ ಆಲ್ರೆಡಿ ನಾನಿಲ್ಲಿ ಪಾಸ್ತಾನ ಬೇಯಿಸ್ಕೊಂಡ್ಬಿಟ್ಟಿದ್ದೀನಿ. ಕುಕ್ಕರಲ್ಲಿ ಬೇಯಿಸೋದಿಲ್ಲ ಅಂದರೆ ತುಂಬ ಟೈಮ್ ತೊಗೊಳುತ್ತೆ ಅದು. ಸೊ ಕುಕ್ಕರಲ್ಲಿ ಒಂದು ವಿಷಲ್ ಆಗ್ತಿದ್ದಂಗೆ ಆಫ್ ಮಾಡೋದು, ಚೆನ್ನಾಗಿ ಬೆಂದ್ಬಿಡುತ್ತೆ ಅದು. ಸೊ ಇವಾಗ ನಾವು ಸದ್ಯಕ್ಕೆ ಪಾಸ್ತಾ ಮಾಡೋಣ. ಇಲ್ಲಿ ಆಲ್ರೆಡಿ ನಮ್ಮ ಪಾಸ್ತಾ ಬೆಂದ್ಬಿಟ್ಟು ರೆಡಿ ಆಗಿದೆ. ಆ್ಯಂಡ್ ಇಲ್ಲಿ ಇವಾಗ ಸದ್ಯಕ್ಕೆ ನಾನು ಆಯಿಲ್ ಹಾಕಿ ಅದಕ್ಕೆ ಆನಿಯನ್ನು ಮತ್ತು ಕ್ಯಾಪ್ಸಿಕಮ್, ಬ್ರೊಕೊಲಿ ಏನೇನಿದೆಯೋ ವೆಜಿಟೇಬಲ್ಸ್ ಎಲ್ಲ ಹಾಕ್ತೀನಿ. ಆ್ಯಂಡ್ ಎಲ್ಲ ನನ್ನ ಹತ್ರ ಒಂದು ಸ್ವಲ್ಪ ಬಿಗ್ ಆಗಿ ಕಟ್ ಮಾಡಿದ್ದೀನಿ. ಬಿಗ್ ತಿನ್ಬೇಕಾದ್ರೆ ಚೆನ್ನಾಗಿ ಸಿಗುತ್ತೆ ಬಾಯಿಗೆ ಅಂತ. ಸೊ ಆಯಿಲ್ ಹಾಕಿಬಿಟ್ಟು ಅದಕ್ಕೆ ಇವಾಗ ಆನಿಯನ್ ಎಲ್ಲನೂ ಒಂದೇ ಸರಿ ಹಾಕೋದು, ಫ್ರೈ ಮಾಡೋದು. ಆ್ಯಂಡ್ ಅದು ಒಂದು ಸ್ವಲ್ಪ ಫ್ರೈ ಆಗಿದ ತಕ್ಷಣ ಹಿಂಗೂ ಒಂದು ಸ್ವಲ್ಪ ಸೈಜ್ ಸಣ್ಣದಾಗ್ಬಿಡುತ್ತೆ. ಸೊ ಬಿಗ್ ಸೈಜ್ ಅಲ್ಲಿದ್ರೆ ತಿನ್ಬೇಕಾದ್ರೆ ಚುಚ್ಕೊಂಡು ತಿನ್ಬೇಕಾದ್ರೆ ಪಾಸ್ತಾ ಜೊತೆಗೆ ಅದು ಬ್ರಾಕೊಲಿ ಮತ್ತು ಕ್ಯಾಪ್ಸಿಕಮ್ ತುಂಬ ಟೇಸ್ಟಿ ಆಗುತ್ತೆ. ಸೊ ಹೌದು, ರೇಯನ್ಸ್ಗೂ ಪಾಸ್ತಾ ಇಷ್ಟ. ನೂಡಲ್ಸ್ ಎಲ್ಲ ಪಾಸ್ತಾ ಮಾಡ್ತಾರೆ. ಆ್ಯಂಡ್ ಇದು ಬಂದ್ಬಿಟ್ಟು ನಮ್ಮದು ವಿತೌಟ್ ಚೀಸ್ ಪಾಸ್ತಾ ಇದು. ಅಂದರೆ ನಾನು ಚೀಸ್ ಹಾಕ್ತಾ ಇಲ್ಲ. ಸೊ ನಮ್ಮದಿದು ಆ ಥರ ತುಂಬ ಚೀಸೆಲ್ಲ ಹಾಕ್ಬಿಟ್ಟು ಫುಲ್ ಫ್ಯಾಟಿ ಪಾಸ್ತಾ ಮಾಡ್ತಾ ಇಲ್ಲ, ಫ್ಯಾಟ್ ಇರೋ ಪಾಸ್ತಾ. ಸೊ ನಮ್ದು ಬರೀ ವಿತೌಟ್ ಚೀಸ್ ಇದು. ಹಾಗೆ ನಾರ್ಮಲ್ ಪಾಸ್ತಾ ಸಾಸ್ ಹಾಕ್ಬಿಟ್ಟು ಮಾಡೋದು. ಇದರಲ್ಲಿ ಇವಾಗ ನಾನು ಸದ್ಯಕ್ಕೆ ಯೂಸ್ ಮಾಡ್ತಾ ಇರೋದು ಇದು ರೆಡಿಮೇಡ್ ಪಾಸ್ತಾ ಸಾಸ್ ಅಂತ ಹೇಳ್ಬಿಟ್ಟು. ಬಟ್ ನಾನು ಇದನ್ನು ಮನೆಯಲ್ಲೂ ಮಾಡ್ಕೊತೀನಿ ಪಾಸ್ತಾ ಸಾಸು. ಇನ್ನೊಂದು ವೀಡಿಯೋದಲ್ಲಿ ಪಾಸ್ತಾ ಸಾಸ್ ಹೆಂಗೆ ಮಾಡ್ಕೋಬೋದು ಮನೆಯಲ್ಲಿ ಅಂತ ತೋರಿಸ್ಕೊಡ್ತೀನಿ. ಈಗ ಸದ್ಯಕ್ಕೆ ನಾನು ರೆಡಿಮೇಡ್ ಪಾಸ್ತಾ ಸಾಸೇ ಹಾಕ್ತಾ ಇರೋದು. ಇದೊಂದು ಸ್ವಲ್ಪ ಇವಾಗ ಇದು ಬಾಯ್ಲ್ ಆಗ್ತಾ ಇದೆ ಇಲ್ಲಿ. ಆ್ಯಂಡ್ ನಾನು ಇದಕ್ಕೆ ನಮ್ಮದು ಫೇವ್ರೆಟ್ ಶೇಜ್ವಾನ್ ಚಟ್ನಿನೂ ಹಾಕ್ತೀನಿ. ಯಾಕಂದರೆ ಅದು ಪಾಸ್ತಾ ಸಾಸ್ ಅಷ್ಟು ಖಾರ ಇರೋದಿಲ್ಲ, ಬರೀ ಒಂದು ಸ್ವಲ್ಪ ಸಾರ್ ಟೇಸ್ಟ್ ಇರುತ್ತೆ, ಒಂದು ಸ್ವಲ್ಪ ಹುಳಿ ಇರುತ್ತೆ. ಸೊ ಹಾಗಾಗಿ ಅದಕ್ಕೆ ಖಾರಕ್ಕೆ ಎಕ್ಸ್ಟ್ರಾ ಒಂದು ಶೇಜ್ವಾನ್ ಚಟ್ನಿ ಹಾಕ್ತೀನಿ. ಸ್ಮೆಲ್ ಸೂಪರಾಗಿ ಬರ್ತಾ ಇದೆ ಆ್ಯಕ್ಚುಲಿ. ಅದಕ್ಕೆ ಇನ್ನು ಪಾಸ್ತಾ ಮಿಕ್ಸ್ ಮಾಡಿಬಿಟ್ಟು ತಿಂದರೆ ಯಮ್ಮಿ ಡಿನ್ನರ್ ಆಗುತ್ತೆ. ಯಾವಾಗಲೂ ರಾತ್ರಿ ಅನ್ನ ಸಾರು ಚಪಾತಿ ಪಲ್ಯ ಅದೆಲ್ಲ ತಿಂದು ಬೋರ್ ಆದಾಗ ಈ ಥರ ಒಂದು ಮಾಡಿಕೊಂಡ್ರೆ ಹೌದು ತುಂಬ ಚೆನ್ನಾಗಿರುತ್ತೆ. ನೂಡಲ್ಸ್, ಪಾಸ್ತಾ, ಫ್ರೈಡ್ ರೈಸ್ ಈ ಥರದ್ದೆಲ್ಲ ಒಂಥರ ಸ್ಟ್ರೀಟ್ ಫುಡ್ ಮಾಡ್ಕೊಂಡು ತಿಂದರೆ ಒಂದ್ಸರಿ ಮನಸ್ಸಿಗೆ ಸಮಾಧಾನ ಆಗುತ್ತೆ ತಿಂದಿದ್ದು. ನಮ್ಮ ಟೇಸ್ಟಿ ಪಾಸ್ತಾ ರೆಡಿ ಆಯಿತು. ಇವಾಗ ಟಿವಿ ನೋಡಿಕೊಂಡು ಡಿನ್ನರ್ ಮಾಡೋದು ಅಲ್ವಾ ರೇಯನ್? ಎಸ್, ಬಿಗ್ ಬಾಸ್ ನೋಡಿಕೊಂಡು ನಾವು ಡಿನ್ನರ್ ಮಾಡೋದು. ಸೊ ಸದ್ಯಕ್ಕೆ ನಾನಿನ್ನೂ ಇಲ್ಲಿ ಎಡಿಟ್ ಮಾಡ್ತಾ ಇದ್ದೀನಿ. ಇವತ್ತು ಹಾಕ್ತಾ ಇರೋ ವ್ಲಾಗೆ ಇದು ಆ್ಯಕ್ಚುಲಿ. ಇವಾಗ ಇಲ್ಲಿ ಹೇಳ್ತಾ ಇರೋದನ್ನು ಇಲ್ಲಿ ಹಾಕ್ಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ತುಂಬ ಜನ ನೀವು ಎಡಿಟಿಂಗ್ ಬಗ್ಗೆ ತುಂಬ ಸರಿ ಕೇಳಿದ್ರಿ ಹೆಂಗೆ ಮಾಡೋದು ಅಂತ ತೋರಿಸಿ ಅಂತ. ಸೊ ನಾನು ಆದಷ್ಟು ಬೇಗ ಒಂದು ಬೇಸಿಕ್ ಎಡಿಟಿಂಗ್ ಹೆಂಗೆ ಮಾಡೋದು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಆ್ಯಂಡ್ ನಾನು ಹೆಂಗೆ ಮಾಡ್ತೀನಿ ಆ್ಯಂಡ್ ನಾನು ಯಾವ ಸಾಫ್ಟ್ವೇರ್ ಯೂಸ್ ಮಾಡ್ಕೊಂಡು ಎಡಿಟ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಒಂದು ಆದಷ್ಟು ಬೇಗ ಒಂದು ವ್ಲಾಗ್ ಮಾಡ್ತೀನಿ. ಅದರಿಂದ ತುಂಬ ಜನ ವ್ಲಾಗ್ ಮಾಡೋಕ್ಕೆ ಶುರು ಮಾಡ್ತಾ ಇದ್ದಾರೆ. ಸೊ ಅವರು ಏನೋ ಒಂದು ಹೆಲ್ಪ್ ಆಗ್ಬೋದು ಬೇಸಿಕ್ ಸ್ಟಾರ್ಟ್ ಮಾಡೋರಿಗೆ. ಸೊ ಮಾಡೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಎಲ್ಲ ಖುಷಿಯಾಗಿರಿ. ಟಾಟಾ, ಬಾಯ್ ಬಾಯ್. ಮಾಫು 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 ಸಾಕು ಆರೋಗ್ತಾರೆ ಅಂತ ಗಾಳಿ ತರ ಓಕೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ ಅಂತ ಹೇಳ್ತಾ
ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಟಾಟಾ ಬಾಯ್ ಬಾಯ್. ತಪ್ಪೇ ಫು